ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿ ನಿಂತಿದೆ. ಇದೀಗ ಈ ಸಿನಿಮಾದ ಹಾಡು ಬಿಡುಗಡೆಗೊಂಡಿದ್ದು ನೆಟ್ಟಿಗರ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾದ್ರೆ ಆ ಮೂವಿ ಯಾವುದು, ಆ ಸಾಂಗ್ ಯಾವುದು, ಇಲ್ಲಿದೆ ಡೀಟೇಲ್ಸ್. ಈಗಾಗಲೇ ವಿ4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ನಲ್ಲಿ ಅನೇಕ ರೀತಿಯ ಸಿನಿಮಾಗಳು, ಮನೋರಂಜನಾ ಕಾರ್ಯಕ್ರಮಗಳು ಸ್ಟ್ರೀಮಿಂಗ್ ಆಗಿದ್ದು ಜನತೆಯಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಇದೀಗ ಈ ಸಾಲಿಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗುವುದಕ್ಕೆ ಸಜ್ಜಾಗ್ತಾ ಇದೆ. ಪ್ರೀತಿಯನ್ನ ಅರಸಿಕೊಂಡು ಬಂದ ಯುವತಿಯೊಬ್ಬಳು ವಂಚನೆಗೊಳಗಾದಾಗ ಅದು ಯಾವ ರೀತಿ ಪರ್ಯಾವಸನಗೊಳ್ಳುತ್ತೆ ಎಂಬ ಕಥಾಹಂದರ ಹೊಂದಿರುವ ಬಾಬಿ ಕನ್ನಡ ಸಿನಿಮಾ ವಿ4 ಸ್ಟ್ರೀಮ್ನ ಬ್ಯಾನರ್ ನಡಿಯಲ್ಲಿ ತಯಾರಾಗಿದೆ. ಪ್ರೀತಿ ಮಾಡೋದೊಂದೇ ಕಣ್ರಿ ನಂಗೆ ಚಾಕ್ರಿ, ಅವಳು ಪ್ರೀತಿ ಇಲ್ದೆ ಭೂಮಿಲ್ ಬಾಕಿ ಏನೈತ್ರಿ. ಪ್ರೀತಿ ಮಾಡೋದೊಂದೇ ಕಣ್ರಿ ನಂಗೆ ಚಾಕ್ರಿ, ಅವಳು ಪ್ರೀತಿ ಇಲ್ದೆ ಭೂಮಿಲ್ ಬಾಕಿ ಏನೈತ್ರಿ. ಇದೀಗ ಈ ಸಿನಿಮಾದ ಪ್ರೀತಿಗಾಗಿ ನಾನು ಎಂಬ ಹಾಡು ರಿಲೀಸ್ ಆಗಿದೆ. ಈ ಸಾಂಗ್ ಸಖತ್ ಡ್ಯಾನ್ಸ್ ಹಾಗೂ ಹಿಪ್ ಹಾಪ್ ಸ್ಟೆಪ್ನಲ್ಲಿ ಪಡ್ಡೆ ಹುಡುಗರ ಗಮನ ಸೆಳೆದಿದೆ. ಒಂಟೆ ಬಿಟ್ಲು ಹೃದಯ ಅವತ್ತು, ಮನಸ್ಸು ಹಾಳಾಗೋಯ್ತು ಅವಳ ಹುಚ್ಚುಪ್ಪಿತ್ತು, ಮನಸ್ಸು ಹಾಳಾಗೋಯ್ತು ಅವಳ ಹುಚ್ಚುಪ್ಪಿತ್ತು. ಭೂಮಿ ಮ್ಯಾಲೆ ಎಲ್ಲೇ ಹೋಗ್ಲಿ ಗುಂಡಿಗೆಲಿ ಅವಳದೇ ಸತು. ಎಣ್ಣೆ ಹೊಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಎಣ್ಣೆ ಹೊಡ್ಮೇಲೆ ಈ ಲೋಕ ನಂದೇನೆ, ನಿಜ ಹೇಳ್ತೀನಿ ನನ್ ಜೀವ ನೀನೇನೆ. ಈ ಹಾಡಿಗೆ ಸುಧೀರ್ ಉಳ್ಳಾಲ್ ನೃತ್ಯ ನಿರ್ದೇಶನ ಮಾಡಿದ್ದು, ನಾಯಕ ನಟಿ ಜೊಸಿಟಾ ಅನುಲಾ ಸಹ ನರ್ತಕರ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ಇದರ ಚಿತ್ರೀಕರಣ ನಡೆದಿದ್ದು, ಕತ್ತಲ ಬೆಳಕಿನ ದೃಶ್ಯಗಳು ಈ ಕುಣಿತಕ್ಕೆ ಮೆರುಗು ನೀಡಿದೆ. ಇನ್ನು ಆಲ್ವಿನ್ ಫ್ರಾನ್ಸಿಸ್ ಎಜೆ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬಂದಿದೆ. ಪ್ರೀತಿ ಮಾಡೋರ್ಗೆ ಯಾಕೆ ಬೇಕು ಜಾತಿ ಗೀತಿ, ಅದನ್ ಸೃಷ್ಟಿ ಮಾಡ್ದ ಮನ್ಸಿನ ಗಿಲ್ಲಿ ಇಲ್ಲ ಮತಿ, ಅದನ್ ಸೃಷ್ಟಿ ಮಾಡ್ದ ಮನ್ಸಿಗಿಲ್ಲಿ ಇಲ್ಲ ಮತಿ. ಇಳ್ಸಕ್ಕಂದ ದೇವ್ರು ಆದ ಕಲ್ಲಿನ ಮೂರ್ತಿ, ರಮ್ಮು ದಮ್ಮು ಕಮ್ಮು ಕಮ್ಮು ಅಂತೈತೆ, ಚಿನ್ನು ಬಿಸ್ಕಿ ಯಾಕೋ ಕಣ್ಣು ಕುತ್ತೈತೆ, ಗುಂಡು ಇಲ್ದ ಗುಂಡಿಗೆಲ್ಲಿ ಬೆಲೆ ಐತೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.